ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ಘಟಕ ವತಿಯಿಂದ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಯುವ ಮತದಾರರ ಸಮಾವೇಶ ನಡೆಯಿತು। ಇದೇ ವೇಳೆ ಮಾತನಾಡಿದ ಎಪಿವಿಪಿ ಕಾರ್ಯಕಾರಿಣಿ ಪ್ರಮುಖ ಕೇಶವ್ ಬಂಗೇರ ಅವರು ಪುಲ್ವಾಮಾದಲ್ಲಿ ಭಾರತೀಯ ಯೋಧರ ಶರೀರದಿಂದ ಹರಿತ ಹನಿ ಹನಿ ರಕ್ತಕ್ಕೂ ಮತದಾನದಲ್ಲಿ ಉತ್ತರ ನೀಡಬೇಕಾಗಿದೆ। ದೇಶದ ಹಿತಕ್ಕಾಗಿ ಮತದಾನದ ಮಹತ್ವವನ್ನು ಜನತೆಗೆ ತಿಳಿಸಿಕೊಡಬೇಕು ಎಂದು ಹೇಳಿದರು। ಈ ದೇಶದ ಗತ ಇತಿಹಾಸವನ್ನು ನೆನಪು ಮಾಡಿ ವರ್ತಮಾನವನ್ನು ಕಂಡುಕೊಂಡಿದ್ದಲ್ಲಿ ನಾನು ಆಗ ಹೇಳಿದ್ದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಅವಕಾಶ ನನಗೆ ಸಿಕ್ಕಿಲ್ಲ। ಗಡಿಯಲ್ಲಿ ಸೇನೆಯ ತುಕಡಿಯಲ್ಲಿ ನಿಂತುಕೊಂಡು ಸೈನಿಕರಾಗಿ ಬಡಿದಾಡುವಂತ ಅವಕಾಶ ಇರಬಹುದಾದರೂ ಕಾರ್ಯಕ್ರಮದಲ್ಲಿ ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು। ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಸುರೇಂದ್ರ ಕಿಣಿ, ಎಬಿವಿಪಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರೋಹಿಣಾಕ್ಷ, ಎಬಿವಿಪಿ ನಗರ ಕಾರ್ಯದರ್ಶಿ ಶಿವಪ್ರಸಾದ್ ಮೊದಲಾದವರು ಹಾಜರಿದ್ದರು।